ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ಮಾಹಿತಿ ಅನ್ನೋದು ಒಂದು ಮನೆಮದ್ದನ್ನು ಶೇರ್ ಮಾಡ್ತಾ ಇದ್ದೇನೆ. ಇದೇನು ಅಂತಂದರೆ, ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಥವಾ ವಾಯು ಆಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತಲ್ವ, ಇದಕ್ಕೊಂದು ಅದ್ಭುತವಾಗಿರುವಂತಹ ನನ್ನ ಅಮ್ಮ ಮತ್ತು ಅಜ್ಜಿ ಹೇಳಿಕೊಟ್ಟಿರುವಂಥ ಮನೆಮದ್ದನ್ನು, ತುಂಬಾ ಸಿಂಪಲ್ ಆಗಿ ತುಂಬಾ ಸುಲಭವಾಗಿರುವಂಥ ಮನೆಮದ್ದನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಅರ್ಧ ನೋಡಿದರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಇನ್ನೊಂದೇನು ಅಂತಂದರೆ, ಇದನ್ನ ನಾನು ಮಾಡಿ ತೋರಿಸ್ತಾ ಇಲ್ಲ, ಹಾಗೆಯೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂತಂದರೆ ತುಂಬಾ ಸಿಂಪಲ್ ಆಗಿರುವಂಥ ಮನೆ ಮದ್ದಿದು, ಜಸ್ಟ್ ನಾನು ಹೇಳಿಕೊಟ್ರೆ ಸಾಕು, ನೀವು ಆರಾಮ್ಸೆ ಮಾಡ್ಬೋದು. ಈಗಿನ ಟೈಮಲ್ಲಿ ನಮ್ಮ ಲೈಫ್ ಸ್ಟೈಲಿಂದಾಗಿ ನಾವು ಹೊತ್ತಿಗೆ ಸರಿಯಾಗಿ ಊಟ ಮಾಡಲ್ಲ, ಹೊತ್ತಿಗೆ ಸರಿಯಾಗಿ ನೀರು ಕುಡಿಯಲ್ಲ, ಸಿಕ್ಕಿದನ್ನೆಲ್ಲ ತಿಂತೀವಿ. ಅದು ಜಂಕ್ ಫುಡ್ ಇರ್ಬೋದು, ಅಥವಾ ಬೇಕ್ರಿಗಳಲ್ಲಿ ಸಿಗುವಂಥ ಫ್ರೈಡ್ ಐಟಮ್ಸ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಏನು ಸಿಕ್ತೋ ಅದನ್ನ ತಿಂತೀವಿ. ನಮಗೆ ಕಂಟ್ರೋಲ್ ಅಂತಿರಲ್ಲ, ಬಾಯಿ ರುಚಿ ಹತ್ತಿದ್ರೆ ಏನು ಬೇಕಾದರೂ ತಿಂತಾ ಇರ್ತೀವಿ. ಇದೆಲ್ಲದರಿಂದಾಗಿ ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ತುಂಬಾ ಜಾಸ್ತಿ ಆಗಿದೆ. ಮಕ್ಕಳಲ್ಲೂ ಕೂಡ ಇದು ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಇವತ್ತು ಹೇಳುವಂಥ ಮನೆಮದ್ದನಿದೆಯಲ್ವಾ, ದೊಡ್ಡವರು ಮಾತ್ರ ಅಲ್ಲ, ಮಕ್ಕಳಿಗೆ ಕೂಡ ಕಣ್ಮುಚ್ಚಿ ಆರಾಮ್ಸೆ ಕೊಡ್ಬೋದು. ಇದು ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಎಲ್ಲ ಫಾಲೋ ಮಾಡ್ತಾ ಇದ್ದಂಥ ಒಂದು ಕ್ವಿಕ್ ರೆಮಿಡಿ. ತುಂಬ ಅಂತಂದರೆ ತುಂಬಾ ಎಫೆಕ್ಟಿವ್. ಜಸ್ಟ್ ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮ್ಸೆ ಮಾಡಿ ಕುಡಿಬೋದು. ಇನ್ನೊಂದು ಹೇಳ್ತೇನೆ ಕೇಳಿ, ತುಂಬಾ ಪರಿಣಾಮಕಾರಿ. ಎಷ್ಟು ಪರಿಣಾಮಕಾರಿ ಅಂತಂದರೆ, ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಿ ಎಷ್ಟೇ ಹೊಟ್ಟೆ ನೋವು ಇದ್ದರೂ ಜಸ್ಟ್ ಇದನ್ನ ಕುಡಿದ ಒಂದು 5 ನಿಮಿಷಕ್ಕೆ, 1-5 ನಿಮಿಷದೊಳಗಡೆ ನಿಮಗೆ ಹೊಟ್ಟೆ ನೋವು ಕಮ್ಮಿ ಆಗೋಗುತ್ತೆ. ಹೊಟ್ಟೆ ಉಬ್ಬರಿಸಿದಂಗೆ ಇದಿರುತ್ತಲ್ವ, ಅಜೀರ್ಣ ಆದಾಗಿದ್ದರೂ ಕೂಡ ಆಗುತ್ತೆ. ಬಾಡಿ ಜಾಸ್ತಿ ಓವರ್ ಹೀಟ್ ಆದಾಗಲೂ ಕೂಡ ಈ ಮನೆಮದ್ದನ್ನು ಆರಾಮ್ಸೆ ಕುಡಿಬೋದು. ಇನ್ನೊಂದೇನು ಅಂತಂದರೆ, ನೀವು ಗಮನಿಸಿದಾಗೆ ಸೆಕೆ ಟೈಮಲ್ಲಿ ನಮಗೆ ಅಜೀರ್ಣ ಸಮಸ್ಯೆ ಮತ್ತು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಒಳಗಡೆಯಿಂದನೂ ಹೀಟ್ ಜಾಸ್ತಿ ಇರುತ್ತೆ, ಹೊರಗಡೆಯಿಂದನೂ ಹೀಟ್ ಜಾಸ್ತಿ ಇರೋದ್ರಿಂದ ತುಂಬಾ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಈ ಮನೆಮದ್ದು ಇದೆಯಲ್ವ, ನಮ್ಮ ದೇಹನ ಕೂಲ್ ಮಾಡೋಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಓವರ್ ಹೀಟ್ ಆಗಿ ಹೊಟ್ಟೆಯಲ್ಲಿ ಒಂಥರ ಸಂಕಟ, ಸುಸ್ತು, ಎದೆ ಉರಿ ಈ ಥರ ಇರುತ್ತಲ್ವ, ಅದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಬರೀ 2 ವಸ್ತು. ಅದೇನು ಅಂತಂದರೆ, ಒಂದು ಕೊತ್ತಂಬರಿ, ಇನ್ನೊಂದು ಕೊತ್ತಂಬರಿ ಬೀಜ, ಇನ್ನೊಂದು ಜೀರಿಗೆ. ನೀವು ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿನ ಹಾಕಿ ಮಾಡೋದಕ್ಕೆ ಹೋಗಬೇಡಿ. ಇದನ್ನ ಮಾಡೋದಕ್ಕೊಂದು ಸಿಸ್ಟಮ್ ಇದೆ. ಅದೇನಂತಂದರೆ, ನಮ್ಮ ಊರಲ್ಲಿ, ನಾನಂದರೆ ಮಂಗಳೂರಲ್ಲಿ ಹಳ್ಳಿಯಿಂದ ಬಂದವಳು, ನಮ್ಮ ಊರಲ್ಲಿ ಇದಕ್ಕೆ ಓಡು ಕಷಾಯ ಅಂತ ಅಂತಾರೆ. ಓಡು ಅಂತಂದರೆ ಮಣ್ಣಿನ ಹಂಚಿರುತ್ತಲ್ವ, ಯಾವುದಾದ್ರೂ ಮಣ್ಣಿನ ಮಡಕೆದು ತಳಭಾಗ ಇದ್ದರೆ ಅದರಲ್ಲಿ, ಅಥವಾ ಮಣ್ಣಿನ ಹಂಚಿರುತ್ತಲ್ವ, ದೋಸೆ ಅಥವಾ ಕಾವಲಿ ಅಂತಂತಾರಲ್ವ, ಅದರಲ್ಲಿ ಮಾಡ್ತಾ ಇದ್ದಂಥ ಮನೆಮದ್ದು. ಬಟ್ ಇವಾಗ ನಮಗೆ ಮಣ್ಣಿನ ಹಂಚು ಸಿಕ್ಕಿಲ್ಲದಿದ್ರೆ ಏನು ತೊಂದರೆ ಇಲ್ಲ. ನಾರ್ಮಲ್ ಆಗಿ ಬಾಣಲೆಯಲ್ಲಿ, ಸ್ಟೀಲ್ ಬಾಣಲೆ ಇದ್ರೆ ಅದರಲ್ಲೇ ಮಾಡ್ಬೋದು. ಬಟ್ ಆ್ಯಕ್ಚುಲ್ ಆಗಿ ಮಣ್ಣಿನ ಹಂಚಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಮಣ್ಣಿನ ಹಂಚಿಗೆ ನಮ್ಮ ಕಡೆ ಓಡು ಅಂತ ಅಂತಾರೆ. ಸೊ ಇದರಲ್ಲಿ ಮಾಡುವಂಥ ಕಷಾಯಕ್ಕೆ ಓಡ್ ಕಷಾಯ ಅಂತ ಹೇಳ್ತಾರೆ. ಯಾವ ಥರ ಮಾಡೋದು? ತುಂಬಾ ಸಿಂಪಲ್. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ನೀವು ಕೊತ್ತಂಬರಿ ಎಷ್ಟು ತಗೊತೀರೋ ಜೀರಿಗೆ ಕೂಡ ಅಷ್ಟೇ ತಗೋಬೇಕು. ಇದೆರಡನ್ನ ಹಸಿ ಇರುತ್ತಲ್ವ, ಅದನ್ನ ತಗೊಂಡು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಮೀಡಿಯಂ ಉರಿಯನ್ನು ಹಚ್ಚಿಬಿಟ್ಟು ಈ ಕೊತ್ತಂಬರಿ ಮತ್ತು ಜೀರಿಗೆನ ಹಾಕಿ ಹುರಿಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಸ್ವಲ್ಪ ಪುಡಿ ಮಾಡಿ ಹಾಕಿದರೂ ತುಂಬಾ ಒಳ್ಳೆಯದು, ಬೇಗ ಹುರಿಯುತ್ತದೆ ಮತ್ತು ಕಷಾಯ ಕೂಡ ಸೂಪರಾಗಿ ಬರುತ್ತೆ. ಇಲ್ಲದಿದ್ದರೆ ಹಾಗೇನೂ ಬೇಕಾದರೂ ಹಾಕಿ ಹುರಿಬಹುದು. ಬಟ್ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ನಿಧಾನಕ್ಕೆ ಹುರಿದುಕೊಳ್ಳಿ. ಹುರಿದಾದ ನಂತರ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ವ, ಜೀರಿಗೆಲ್ಲ ಪಟಪಟ ಅಂತ ಅಂದು ಸ್ವಲ್ಪ ಬ್ರೌನ್ ಕಲರ್ ಬರುವಾಗ, ಅಥವಾ ಕಂದು ಕಲರ್ ಬರುವಾಗ ನಾವು ಏನು ಮಾಡಬೇಕು, ಅದಕ್ಕೆ 1 ಗ್ಲಾಸ್ ನೀರು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆಗೆ 1 ಗ್ಲಾಸ್ ನೀರು ಹಾಕಬೇಕು. ನೀರು ಹಾಕಿ ಉರಿನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು, ಆ 1 ಗ್ಲಾಸ್ ಅಷ್ಟು ನೀರು ಏನು ಹಾಕಿದ್ದೀವಿ ನೋಡಿ, ಅದು ಅರ್ಧ ಗ್ಲಾಸ್ ಆಗೋ ತನಕ ನಾವು ಕುದಿಸ್ಬೇಕು. ಇಷ್ಟೇ, ಬೇರೆ ಏನಿಲ್ಲ. ಅರ್ಧ ಗ್ಲಾಸ್ ಆಗೋ ತನಕ ಕುದಿಸ್ಬಿಟ್ಟು ಸ್ಟವನ್ನು ಬಂದ್ ಮಾಡಿಬಿಟ್ಟು, ನಾವಿದು ತಣ್ಣಗಾದ ನಂತರ ಫಿಲ್ಟರ್ ಮಾಡಿಬಿಟ್ಟು ಆ ಕಷಾಯದ ನೀರು ಏನಿರುತ್ತೆ ಅದನ್ನ ಕುಡಿಯುವಂಥದ್ದು. ಕುಡಿದ ತಕ್ಷಣ ತುಂಬ ಬಿಸಿ ಬಿಸಿ ಇರುವಾಗ ಕುಡಿಬೇಡಿ, ವಾರ್ಮ್ ಇರುವಾಗ ಕುಡಿದರೆ ಒಳ್ಳೆಯದು. ತುಂಬ ತಣ್ಣಗಾದ ನಂತರ ಕೂಡ ಕುಡಿಬಾರ್ದು. ಒಂದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಟೀ ಥರ ನಾವು ಸಿಪ್ ಮಾಡ್ಕೊಂಡು ಕುಡಿದರೆ ಇದೆಯಲ್ವಾ, ಎಷ್ಟು ಇಮಿಡಿಯೇಟ್ ಆಗಿ ನನಗೆ ರಿಲೀಫ್ ಸಿಗುತ್ತೆ ಅಂತಂದರೆ, ನೀವು ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾಕಂತಂದರೆ ನನಗೆ ಯೂಶ್ವಲ್ ಆಗಿ ತುಂಬ ಕೆಲಸ, ಈ ವರ್ಕ್ ಪ್ರೆಷರ್ ಮಧ್ಯೆ ಎಲ್ಲ ಕೆಲವೊಂದು ಸರಿ ಏನಾಗುತ್ತೆ, ನಾನು ಊಟ ಮಾಡೋದು ಆಗಿಂದಾಗೆ ತಪ್ಪುತ್ತೆ, ಅಂದರೆ ಟೈಮ್ ತಪ್ಪು ಹೋಗುತ್ತೆ. ಅಂಥ ಟೈಮಲ್ಲಿ ನಂಗೆ ತುಂಬ ಸರಿ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ ಆದಾಗ ನಾನು ಮನೇಲಿ ಬಂದು ಅಮ್ಮ ಇದ್ದರೆ ಅಮ್ಮನ ಹತ್ರ ಹೇಳಿಬಿಡ್ತೀನಿ, ಅಮ್ಮ ಒಂದು ಓಟ್ ಕಷಾಯ ಮಾಡಿಕೊಡು, ಹೊಟ್ಟೆ ಸ್ವಲ್ಪ ನನಗೆ ಸರಿ ಇಲ್ಲ ಅನ್ನೋ ಥರ. ಇಮ್ಮಿಡಿಯೇಟಾಗಿ ನನಗೆ ಅವ್ರ ಅಮ್ಮ ಮಾಡಿಕೊಟ್ರೆ ಇಮ್ಮಿಡಿಯೇಟಾಗಿ ನನಗೆ ಅದರಿಂದ ರಿಲೀಫ್ ಸಿಗುತ್ತೆ. ಅಮ್ಮ
ಇಲ್ಲದಿದ್ದರೆ ನಾನು ಕೂಡ ಮಾಡ್ಕೊಂಡು ಕುಡಿತೇನೆ. ಇವನ್ ನನ್ನ ಮಗಳಿಗೂ ಕೊಡ್ತೇನೆ, ಏನು ತೊಂದರೆ ಇಲ್ಲ. 5 ವರ್ಷದ ನಂತರ ಮಕ್ಕಳಿಗೆ ನೀವು ಅರ್ಧ ಗ್ಲಾಸಷ್ಟು ಕಷಾಯ, ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಥವಾ ಅಜೀರ್ಣ, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆ ಆದಾಗ ಅರ್ಧ ಗ್ಲಾಸಷ್ಟು ಕಷಾಯ ಆರಾಮ್ಸೆ ಕುಡಿಸ್ಬೋದು. ಯಾಕಂತಂದರೆ ಏನು ಸೈಡ್ ಎಫೆಕ್ಟ್ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟನ್ನು ಹಾಕಿಬಿಟ್ಟು ಮಾಡುವಂಥದ್ದು ಒಂಚೂರು ಸೈಡ್ ಎಫೆಕ್ಟ್ ಇಲ್ಲ. ತುಂಬ ಚಿಕ್ಕ ಮಕ್ಕಳಾದರೂ, ಒಂದು 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಾದರೂ ಕುಡಿಸೋದಕ್ಕೆ ಹೋಗಬೇಡಿ. 2 ವರ್ಷದ ನಂತರದ ಮಕ್ಕಳಿಗೆ 1/4 ಗ್ಲಾಸಷ್ಟು, 5 ವರ್ಷದ ನಂತರದ ಮಕ್ಕಳಿಗೆ ಒಂದು ಅರ್ಧ ಗ್ಲಾಸಷ್ಟು ಈ ಕಷಾಯನ ಆರಾಮ್ಸೆ ಕುಡಿಬೋದು. ದೊಡ್ಡವರಾದರೆ 1 ಗ್ಲಾಸ್ ಕಷಾಯ ಬೇಕಾದರೂ ಆರಾಮ್ಸೆ ಕುಡಿಬೋದು. ತುಂಬಾ ಹೆಲ್ಪ್ ಆಗುತ್ತೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ಕನ್ನು ರಿಲೀಸ್ ಮಾಡೋದಕ್ಕೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.